ಉಡುಪಿಯ ಕೃಷ್ಣ ಮಠದಲ್ಲಿ ನಡೆಯುವ ವಿಶ್ವಪ್ರಸಿದ್ಧ ಪರ್ಯಾಯ ಮಹೋತ್ಸವ ಈ ಬಾರಿ ಹಲವು ಹೊಸತನಗಳಿಗೆ ಕಾರಣವಾಗಲಿದೆ. ಅದಮಾರು ಮಠದ ಪರ್ಯಾಯೋತ್ಸವಕ್ಕೆ ತಯಾರಿಗಳು ಆರಂಭವಾಗಿದೆ. ಹಲವು ಹೊಸ ಸಂಪ್ರದಾಯಗಳಿಗೆ ಈ ಪರ್ಯಾಯ ನಾಂದಿ ಹಾಡಲಿದ್ದು, ಈ ಪರ್ಯಾಯದಲ್ಲಿ ಕೃಷ್ಣ ಪೂಜೆ ನಡೆಸೋದ್ಯಾರು ಎಂಬ ಕುತೂಹಲಕ್ಕೆ ಬಹುತೇಕ ತೆರೆಬಿದ್ದಿದೆ. ಆಚಾರ್ಯ ಮಧ್ವರು ಸ್ಥಾಪಿಸಿದ ಉಡುಪಿಯ ಕೃಷ್ಣ ಮಠಕ್ಕೆ 800 ವರ್ಷಗಳ ಇತಿಹಾಸವಿದೆ. ಕೇವಲ ಯತಿಗಳಿಂದ ಮಾತ್ರ ಪೂಜೆ ನಡೆಯುವ ದೇಶದ ಏಕೈಕ ಕ್ಷೇತ್ರ ಇದು ಅನ್ನೋದು ಕೃಷ್ಣ ಮಠದ ವೈಶಿಷ್ಟ್ಯತೆ. ಪ್ರತಿ 2 ವರ್ಷಕ್ಕೊಮ್ಮೆ ಕೃಷ್ಣದೇವರ ಪೂಜಾಧಿಕಾರ ಅಷ್ಟಮಠಾಧೀಶರ ನಡುವೆ ಕ್ರಮಬದ್ಧವಾಗಿ ಹಸ್ತಾಂತರವಾಗುತ್ತೆ. ಸದ್ಯ ಪಲಿಮಾರು ಮಠದ ಪರ್ಯಾಯ ಮಹೋತ್ಸವ ನಡೀತಾ ಇದ್ದು, 2020 ಜನವರಿ 18ರಂದು ಅದಮಾರು ಮಠಾಧೀಶರು ಸರ್ವಜ್ಞ ಪೀಠಾರೋಹಣ ಮಾಡ್ತಾರೆ. ಪರ್ಯಾಯೋತ್ಸವ ಎಂದು ಕರೆಯಲ್ಪಡುವ ಈ ಐತಿಹಾಸಿಕ ಮಹೋತ್ಸವ ಈ ಬಾರಿ ಹಲವು ಹೊಸತನಗಳಿಗೆ ಕಾರಣವಾಗಲಿದೆ. ಪರ್ಯಾಯ ಮಹೋತ್ಸವದ ವೈಭವದ ಮೆರವಣಿಗೆ ನಡೆದ ನಂತರ ಅಷ್ಟಮಠಾಧೀಶರ ದರ್ಬಾರು ನಡೆಯುವುದು ಪದ್ಧತಿ. ಮುಖ್ಯಮಂತ್ರಿಗಳು ಸೇರಿದಂತೆ ನಾಡಿನ ಗಣ್ಯರ ಉಪಸ್ಥಿತಿಯಲ್ಲಿ ನಡೆಯುವ ಮಠಾಧೀಶರ ದರ್ಬಾರು ಈ ಬಾರಿ ಅಪರಾಹ್ನದ ನಂತರ ನಡೆಯಲಿದೆ. ಪರ್ಯಾಯ ಮಹೋತ್ಸವದ ಸಂಪ್ರದಾಯದಲ್ಲಿ ಇದೊಂದು ಮಹತ್ತರ ಬದಲಾವಣೆಯಾಗಿದೆ. ತೆರೆಯ ಮರೆಗೆ ಸರಿದು ಸಮರ್ಥನಾಗಿರತಕ್ಕಂಥ ಶಿಷ್ಯನ ಮೂಲಕ ಭಗವಂತನ ಆರಾಧನೆ ಮಾಡಿಸಲಿಕ್ಕೆ ಅಂತ ತೊಡಗಿದೆವು ಅಂತಂದರೆ ಸಮಾಜಕ್ಕೆ ನಮಗೆಲ್ಲರಿಗೂ ಕೂಡ ಒಂದು ರೀತಿಯ ಪಾಠ ಇದು ಅಂತ ಭಾವಿಸ್ತಾ, ಅಂತೂ ನಾವೆಲ್ಲ ಸೇರಿಕೊಂಡು ಒಂದು ಮನೆಯಲ್ಲಿ ತಂದೆ ಮಗ ಹೇಗಿರಬೇಕು ಅಂತ, ತಂದೆ ಸ್ವಲ್ಪ ಉಪ್ರಟೆ ಆದರೂ ಕೂಡ ಮಗ ತಂದೆಯನ್ನು ಹೊಂದಿಕೊಂಡು ಹೋಗಬೇಕೆನ್ನುವುದಕ್ಕೆ ನನ್ನ ಶಿಷ್ಯ ಈಶಪ್ರಿಯರು ನನಗೆ ಸಾಕ್ಷಿಯಾಗಿ ನಿಂತಿದ್ದಾರೆ. ಯಾರಿಂದ ಯಾವ ಸಂದರ್ಭದಲ್ಲಿ ಯಾವ ರೀತಿ ಸೇವೆ ತಗೊಳ್ಬೇಕೋ ಅದನ್ನು ಆ ರೀತಿ ಆ ಸಂದರ್ಭದಲ್ಲಿ ಭಗವಂತ ಸೇವೆ ತಗೊಳ್ಳಿ. ಅದಮಾರು ಮಠಕ್ಕೆ 2 ಮಠಾಧೀಶರಿದ್ದು, ವಿಶ್ವಪ್ರಿಯ ತೀರ್ಥರು ಹಿರಿಯ ಯತಿಯಾಗಿ ಈಗಾಗಲೇ 2 ಪರ್ಯಾಯ ಮಹೋತ್ಸವವನ್ನು ಪೂರೈಸಿದ್ದಾರೆ. 5 ವರ್ಷಗಳ ಹಿಂದೆ ತಮ್ಮ ಪಟ್ಟಕ್ಕೆ ಉತ್ತರಾಧಿಕಾರಿಯಾಗಿ ಈಶಪ್ರಿಯರನ್ನ ನೇಮಿಸಿದ್ದಾರೆ. ಮುಂಬರುವ ಪರ್ಯಾಯ ಮಹೋತ್ಸವವನ್ನ ತನ್ನ ಶಿಷ್ಯನನ್ನೇ ಮುಂದಿರಿಸಿಕೊಂಡು ಅವರ ಮೂಲಕವೇ ನಡೆಸುವುದಾಗಿ ಘೋಷಿಸುವ ಮೂಲಕ ಆಸ್ತಿಕರ ಕುತೂಹಲಕ್ಕೆ ಪೂರ್ಣ ವಿರಾಮ ಇಟ್ಟಿದ್ದಾರೆ. ಹಾಗಾದ್ರೆ ಅದಮಾರು ಪರ್ಯಾಯದಲ್ಲಿ ಸರ್ವಜ್ಞ ಪೀಠ ಏರುವುದು ಯಾರು? ಹಿರಿಯ ಶ್ರೀಗಳೇ 3ನೇ ಬಾರಿಗೆ ಅಧಿಕಾರ ಹೊಂತಾರಾ ಅಥವಾ ಕಿರಿಯ ಯತಿಯನ್ನೇ ಸರ್ವಜ್ಞ ಪೀಠಕ್ಕೆ ಕುಳ್ಳಿರಿಸಿ ಕೃಷ್ಣ ಪೂಜಾಧಿಕಾರ ನೀಡ್ತಾರಾ ಅಂತ ಕಾದ್ ನೋಡಬೇಕು. ಪಲ್ಲವಿ ಸಂತೋಷ್, V4 News 24/7 ಉಡುಪಿ.